ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಕೋಮು ಸೂಕ್ಷ್ಮ ಪ್ರದೇಶ ಎಂದೇ ಬಿಂಬಿಸಲಾಗುತ್ತಿದೆ. ಆದರೆ ಮೂಡುಶೆಡ್ಡೆ ಗ್ರಾಮದ ಎದುರು ಪದವಿನ ಸೌಹಾರ್ದ ಬಳಗ ಇದನ್ನು ಅಲ್ಲಗಳೆದಿದೆ. ಕಳೆದ 3 ವರ್ಷಗಳಿಂದ ಈ ತಂಡ ಊರಿನ ಶಾಂತಿ ಮತ್ತು ಸಾಮರಸ್ಯವನ್ನು ಕಾಯ್ದುಕೊಳ್ಳುವಲ್ಲಿ ಮಾದರಿಯಾಗಿದೆ. ಅಷ್ಟಕ್ಕೂ ಸೌಹಾರ್ದ ಬಳಗ ಮಾಡುತ್ತಿರುವುದೇನು? ಈ ಸ್ಟೋರಿ ನೋಡಿ. ಸದಸ್ಯರಿಂದ ಆರಂಭವಾದ ಈ ಸೌಹಾರ್ದ ಬಳಗ ಈಗ ಸರ್ವಧರ್ಮೀಯರ ಒಡನಾಟದ ವೇದಿಕೆಯಾಗಿ ಬೆಳಗುತ್ತಿದೆ. ಊರಿನ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಈ ಬಳಗವೇ ಮುಂಚೂಣಿಯಲ್ಲಿರುತ್ತದೆ. ವಾರ್ಷಿಕ ಸಾರ್ವಜನಿಕ ಆಶ್ಲೇಷ ಪೂಜೆ, ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನಾಟಕಗಳು ಮತ್ತು ಸಾಮುದಾಯಿಕ ಸೇವೆಗಳ ಮೂಲಕ ಜಿಲ್ಲೆಯ ಏಕತೆಯನ್ನು ಕಾಪಾಡಲು ಶ್ರಮವಹಿಸುತ್ತಿದೆ. ಆಶ್ಲೇಷ ಪೂಜೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ಒಂದು ಕೋಮು ಸೌಹಾರ್ದ ಜಿಲ್ಲೆ ಅಂತ ಎಲ್ಲರ ಮನದಲ್ಲಿದೆ. ಅದಕ್ಕೆ ಕೋಮು ಸೌಹಾರ್ದ ಅಲ್ಲ, ಸೌಹಾರ್ದದಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ನಾವೆಲ್ಲರೂ ಒಟ್ಟಿನಲ್ಲಿದ್ದೇವೆ ಎಂಬುದಕ್ಕೆ ನಮ್ಮ ಮೂಡುಶೆಡ್ಡೆ ಗ್ರಾಮದ ಎದುರು ಬದವೇ ಒಂದು ಉದಾಹರಣೆ. ನಮ್ಮಲ್ಲಿ ಭೇದಗಳಿಲ್ಲ. ನಮ್ಮ ಇಲ್ಲಿ ಮಸೀದಿ ಇದೆ. ಮಸೀದಿಯ ಕಾರ್ಯಕ್ರಮಕ್ಕೆ ಎಲ್ಲರೂ ಒಟ್ಟು ಸೇರ್ತೇವೆ. ಇಲ್ಲಿ ಕೋರಿದ ಸ್ಥಾನ ಇದೆ, ಅಲ್ಲಿಯ ಕಾರ್ಯಕ್ರಮಕ್ಕೆ ನಾವೆಲ್ಲ ಒಟ್ಟು ಸೇರ್ತೇವೆ. ಎಲ್ಲರೂ ಒಟ್ಟಿಗೆ ಒಗ್ಗಟ್ಟಿನಿಂದ ಇದ್ದೇವೆ. ಸೌಹಾರ್ದದಿಂದ ನಾವು ಬಾಳ್ತಿದ್ದೇವೆ. ಒಂದು ಕ್ರಿಕೆಟ್ ಮ್ಯಾಚ್ ಆಗಲಿ ಅಥವಾ ಯಾವುದಾದ್ರು ಕಾರ್ಯಕ್ರಮ ಮಾಡುವಾಗ ನಾವು ಸೌಹಾರ್ದದಿಂದ ಮಾಡ್ತೇವೆ. ನಾವು ಜಾತಿ ಧರ್ಮಗಳ ಗಡಿ ಮೀರಿ ಒಗ್ಗಟ್ಟಾಗಬೇಕಿದೆ. ಅದನ್ನು ನಮ್ಮ ಬಳಗ ಮಾಡುತ್ತಿದೆ. ಪರಸ್ಪರ ಎಲ್ಲಾ ಧರ್ಮದವರು ಕೂಡಿ ಕಾರ್ಯಕ್ರಮ ಮಾಡಿದರೆ ಜಿಲ್ಲೆಯ ಸೌಹಾರ್ದತೆ ಕಾಪಾಡಬಹುದು ಎನ್ನುತ್ತಾರೆ ಸದಸ್ಯ ಲಕ್ಷ್ಮೀನಾರಾಯಣ್. ಸೌಹಾರ್ದ ಬಳಗದ ವತಿಯಿಂದ 3ನೇ ವರ್ಷದ ಆಶ್ಲೇಷ ಪೂಜೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾವು 3 ವರ್ಷದಿಂದ ಇಲ್ಲಿ ಹಮ್ಮಿಕೊಂಡು ಬರ್ತಾ ಇದ್ದೇವೆ. ಇಲ್ಲಿ ನಾವು ಹಿಂದೂ, ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ 3 ಸಮುದಾಯ ಒಟ್ಟಿಗೆ ಸೇರಿ ಈ ಒಂದು ಆಶ್ಲೇಷ ಪೂಜೆಯನ್ನು ಮಾಡ್ತಾ ಬಂದಿರ್ತೇವೆ. ಇದಕ್ಕೆ ನಮ್ಮ ಊರವರ, ಹೊರ ಊರವರ ಎಲ್ಲ ಸಹಕಾರ ದೊರೆಯುತ್ತಿದೆ. ಆದರೆ ಕೆಲವು ಹೊರಗಿನ ಶಕ್ತಿಗಳು ಇದಕ್ಕೂ ಮುಂಚೆ ಇದನ್ನು ನಿಲ್ಲಿಸಬೇಕಂತ ಕೆಲವು ಅಡ್ಡಿ ಆತಂಕಗಳನ್ನು ತಂದರೂ ನಮ್ಮ ಒಗ್ಗಟ್ಟನ್ನು ಅವರಿಗೆ ಮುರಿಲಿಕ್ಕೆ ಆಗಲಿಲ್ಲ. ಇನ್ನು ಮುಂದೆ ಕೂಡ ನಾವು ಈ ಮೂಡುಶೆಡ್ಡೆ ಗ್ರಾಮದ ಎದುರು ಬದವಿನಲ್ಲಿ ಇನ್ನಷ್ಟು ವಿಜೃಂಭಣೆಯಿಂದ ಎಲ್ಲ ಜಾತಿ, ಮತ, ಧರ್ಮ ಸೇರಿಕೊಂಡು ಈ ಒಂದು ಆಶ್ಲೇಷ ಪೂಜೆ ಮತ್ತು ಈ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಮಾಡ್ತೇವೆ ಅಂತ ಎಲ್ಲರನ್ನೇ ನಾನು ಹೇಳಿ ನನ್ನ ಮಾತು. ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮಿಥುನ್ ರೈ, ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದ ಕೋಶಾಧಿಕಾರಿ ಪದ್ಮರಾಜ್ ಆರ್ ಪೂಜಾರಿ, ಮಂಗಳೂರು ತಾಲೂಕು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಸುರೇಂದ್ರ ಕಂಬಳಿ ಅಡ್ಯಾರುಗುತ್ತು, ಮೂಡುಶೆಡ್ಡೆ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಶಿವರಾಮ ಮಲ್ಲಿ, ಮೂಡುಶೆಡ್ಡೆ ವಲಯ ಕಾಂಗ್ರೆಸ್ ಅಧ್ಯಕ್ಷ ದಿನೇಶ್ ಶೆಟ್ಟಿ, ಎದುರು ಪದವು ಶ್ರೀ ಕೋರ್ದಬ್ಬು ದೈವ ಸೇವಾ ಸಮಿತಿ ಅಧ್ಯಕ್ಷ ರವೀಂದ್ರ ಪೂಜಾರಿ, ಹಯಾತುಲ್ ಇಸ್ಲಾಂ ಬದ್ರಿಯಾ ಜುಮಾ ಮಸೀದಿ ಅಧ್ಯಕ್ಷ ಮಯ್ಯದ್ದಿ, ಬೆಳಕು ಅಧ್ಯಕ್ಷ ಚಿತ್ತರಂಜನ್, ಆದಿಶಕ್ತಿ ಕನ್ಸ್ಟ್ರಕ್ಷನ್ ಮಾಲಕ ಮಂಜುನಾಥ, ಶ್ರೀ ದುರ್ಗಾ ಚಾಮುಂಡೇಶ್ವರಿ ಕ್ಷೇತ್ರದ ಆಡಳಿತ ಮುಕ್ತೇಸರ ಪದ್ಮನಾಭ ಕುಂದರ್, ಕೊರಗ ಕಾಲೋನಿ ಪ್ರಮುಖರಾದ ಎಸ್ ಬಾಬು, ಸೌಹಾರ್ದ ಬಳಗ ಸದಸ್ಯರಾದ ರವಿ ಪೂಜಾರಿ, ಅಶ್ರಫ್, ಲಕ್ಷ್ಮೀನಾರಾಯಣ್, ಅಬ್ದುಲ್ ರಜಾಕ್, ಪ್ರವೀಣ್, ಜಯಂತಿ, ಕ್ಲೇವಿ ಸೇರಿದಂತೆ ಹಲವರು ಭಾಗವಹಿಸಿದ್ರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.